ಯುವ ವಾಹಿನಿ ಉಡುಪಿ ಘಟಕದ ಆಶ್ರಯದಲ್ಲಿ ನವೆಂಬರ್ 28 ಭಾನುವಾರದಂದು ಬನ್ನಂಜೆ ಬಾಬು ಅಮೀನ್ ಜನಪದ ಪ್ರಶಸ್ತಿ ಪ್ರದಾನ ಸಮಾರಂಭವು ಉಡುಪಿಯ ಚಿಟ್ಟಾಡಿಯ ಲಕ್ಷ್ಮಿ ಟ್ರೇಡ್ ಸೆಂಟರ್ನ ಲಕ್ಷ್ಮಿ ಸಭಾ ಭವನದಲ್ಲಿ ಜರುಗಲಿದೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಯುವ ವಾಹಿನಿ ಸಂಘಟಕರು, ಜಾನಪದ ವಿದ್ವಾಂಸ ಪ್ರಶಸ್ತಿಯನ್ನ ಹಿರಿಯ ಜನಪದ ವಿದ್ವಾಂಸರು, ಶಾಸ್ತ್ರೀಯ ಕನ್ನಡ ಅಧ್ಯಯನ ಕೇಂದ್ರ, ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು ಇಲ್ಲಿನ ಯೋಜನಾ ನಿರ್ದೇಶಕರೂ ಆದಂತಹ ಪ್ರೊಫೆಸರ್ ಬಿ ಶಿವರಾಮ ಶೆಟ್ಟಿ ಇವರಿಗೆ ನೀಡಲಿದ್ದೇವೆ. ಇವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ, ಕನಕ ಅಧ್ಯಯನ ಪೀಠದ ನಿರ್ದೇಶಕರಾಗಿ ಕನಕ ತತ್ವಗಳನ್ನು ನಾಡಿನಾದ್ಯಂತ ಪ್ರಸರಣೆ ಮಾಡಿದ್ದಾರೆ. ಮಂಗಳೂರು ವಿವಿಯ ಹಲವಾರು ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಲ್ಲದೆ ಕನ್ನಡ ಜನಪದ ಕುರಿತು ಹಲವಾರು ಸಾಹಿತ್ಯ ಹಾಗೂ ಪಠ್ಯ ಪುಸ್ತಕಗಳನ್ನು ಕೂಡ ರಚಿಸಿದ್ದಾರೆ. 50ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಬರೆದಿದ್ದಾರೆ. 70ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಪ್ರಸ್ತುತ ಕನ್ನಡ ಪರಂಪರೆಯ ಸಂಶೋಧನಾ ಕಾರ್ಯಗಳನ್ನು ವಿಸ್ತರಿಸುವ ಕಾರ್ಯಗಳನ್ನು ಭಾರತೀಯ ಭಾಷಾ ಸಂಸ್ಥಾನದ ಮೂಲಕ ನಡೆಸ್ತಾ ಇದ್ದಾರೆ ಅಂತ ಹೇಳಿದರು. ಇನ್ನು ಜನಪದ ಕಲಾವಿದ ಪ್ರಶಸ್ತಿಯನ್ನ ಯಕ್ಷಗಾನ ವಿಭಾಗದ ಉಭಯ ತಿಟ್ಟುಗಳ ಪ್ರಸಿದ್ಧ ಹಾಸ್ಯ ಕಲಾವಿದರು ಹೂವಿನ ಕೋಲು, ಚಿಕ್ಕಮೇಳ ತಂಡಗಳನ್ನು ಮುನ್ನಡೆಸಿ ಬಹು ಆಯಾಮದ ಕಲಾ ಪ್ರಾಕಾರಗಳಲ್ಲಿ ಯಕ್ಷಗಾನ ಕಲೆಗೆ ಜೀವ ತುಂಬಿ ಪ್ರಸ್ತುತ ಹೊಸನಗರ ಮೇಳದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸೀತಾರಾಮ್ ಕಟೀಲ್ ಇವರಿಗೆ ಪ್ರಶಸ್ತಿ ನೀಡಲಿದ್ದು, ಯಕ್ಷಗಾನದ ಚಾರ್ಲಿ ಚಾಂಪ್ಲಿನ್ ಎಂದೇ ಖ್ಯಾತರಾದ ಸೀತಾರಾಮ್ ಕುಮಾರ್ ಕಟೀಲ್ 60ರ ಅಭಿನಂದನಾ ಕಾರ್ಯಕ್ರಮದಲ್ಲಿ ವಿವಿಧ ರಂಗದಲ್ಲಿ ಗಣನೀಯ ಸಾಧನೆಗೈದ 60 ಜನ ಗಣ್ಯರನ್ನ ಅಭಿನಂದಿಸುವ ಮೂಲಕ ಅಪರೂಪದ ಕಾರ್ಯಕ್ರಮವನ್ನು ಹಮ್ಮಿಕೊಂಡವರು. ಪ್ರಶಸ್ತಿಯು ತಲಾ 10,000 ನಗದಿನೊಂದಿಗೆ ಪ್ರಶಸ್ತಿ ಫಲಕ ಹಾಗೂ ಸ್ಮರಣಿಕೆಯನ್ನ ಹೊಂದಿರಲಿದೆ ಅಂತ ತಿಳಿಸಿದರು. ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ರಿಜಿಸ್ಟರ್ ಉಡುಪಿ ಘಟಕ ಇದರ ವತಿಯಿಂದ ಕಳೆದ 3 ವರ್ಷದಿಂದ ನೀಡ್ತಾ ಇರುವಂಥ ಬನ್ನಂಜೆ ಬಾಬು ಅಮೀನ್ ಪ್ರಶಸ್ತಿ ಪ್ರದಾನ ಸಮಾರಂಭವು ಇದೇ ಬರುವ ತಾರೀಕು 28/11/2021 ಆದಿತ್ಯವಾರ ಉಡುಪಿ ಚಿಟ್ಪಾಡಿಯ ಶ್ರೀ ಲಕ್ಷ್ಮಿ ಟ್ರೇಡ್ ಸೆಂಟರ್ನ ಸಭಾಭವನ ನಡೆಯಲಿಕ್ಕಿದೆ. ಅಂದಿನ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸುರೇಶ್ ರೈಕೆ ಹಾಗೂ ಅಭಿನಂದನಾ ಭಾಷಣವನ್ನು ಡಾಕ್ಟರ್ ದುಗ್ಗಪ್ಪ ಕಜಕಾರಿ ಅವರು ಮಾಡಲಿಕ್ಕಿದ್ದಾರೆ. ಈ ಬಾರಿಯ ಪ್ರಶಸ್ತಿಯನ್ನು ಪ್ರೊಫೆಸರ್ ಬಿ ಶಿವರಾಮ ಶೆಟ್ಟಿ, ಹಿರಿಯ ಜಾನಪದ ವಿದ್ವಾಂಸರು, ಯೋಜನಾ ನಿರ್ದೇಶಕರು, ಶಾಸ್ತ್ರೀಯ ಕನ್ನಡ ಅಧ್ಯಯನ ಕೇಂದ್ರ, ಭಾರತೀಯ ಭಾಷಾ ವಿಜ್ಞಾನ ಮೈಸೂರು ಇವರಿಗೆ ನೀಡಲಿಕ್ಕಿದ್ದೇವೆ. ಹಾಗೂ ಪ್ರಸಿದ್ಧ ಕಲಾವಿದರಾದ ಸೀತಾರಾಮ್ ಕುಮಾರ್ ಕಟೀಲ್ ಇವರಿಗೆ ಜಾನಪದ ಕಲಾ ಪ್ರಶಸ್ತಿಯನ್ನು ನೀಡಲಿಕ್ಕಿದ್ದೇವೆ.